ಸ್ವಚ್ಛ ಪುತ್ತೂರು ಸಮೃದ್ಧ ಪುತ್ತೂರು ಆಗುವ ನಿಟ್ಟಿನಲ್ಲಿ ಈ ಶೌಚಾಲಯ ಬಳಕೆಯಾಗಬೇಕು. ಇದರ ನಿರ್ವಹಣೆ ಕಾಳಜಿಯ ಜವಾಬ್ದಾರಿಯನ್ನ ನಾಗರಿಕರೇ ವಹಿಸಬೇಕು ಎಂದು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಮನವಿ ಮಾಡಿದರು. ಬಳುವಾರು ಹಾಗೂ ನೆಲ್ಲಿಕಟ್ಟೆಯಲ್ಲಿ ನಗರಸಭೆಯ ಅನುದಾನದಲ್ಲಿ ನಿರ್ಮಿಸಲಾದ ಈ ಟಾಯ್ಲೆಟ್ ಅನ್ನ ತೆಂಗಿನಕಾಯಿ ಒಡೆದು ಉದ್ಘಾಟಿಸಿ ಮಾತನಾಡಿದರು. ಬಯಲು ಮುಕ್ತ ಶೌಚಾಲಯ ಆಗುವ ನಿಟ್ಟಿನಲ್ಲಿ ಈ ಟಾಯ್ಲೆಟ್ ಒಂದು ಮಹತ್ತರ ಹೆಜ್ಜೆ. ಪರಿಸರ ಆರೋಗ್ಯ ಕಾಪಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಇದು ಅವಶ್ಯಕ ಕೂಡ. ಆರೋಗ್ಯ ಕಾಪಾಡುವ ಹಿನ್ನೆಲೆಯಲ್ಲಿ ಬಯಲು ಮುಕ್ತ ಶೌಚಾಲಯಕ್ಕೆ ಎಲ್ಲರೂ ಗಮನ ಕೊಡಬೇಕು. ಒಂದು ವೇಳೆ ಈ ಟಾಯ್ಲೆಟ್ನಲ್ಲಿ ಯಾವುದೇ ಸಣ್ಣ ಪುಟ್ಟ ದೋಷಗಳು ಕಂಡು ಬಂದರೆ ನಗರಸಭೆ ತಕ್ಷಣ ಮಾಹಿತಿ ನೀಡಿ ಸರಿಪಡಿಸಿಕೊಳ್ಳಬೇಕು ಎಂದರು. ಈ ಶೌಚಾಲಯ ಎನ್ನುವಂಥದ್ದು ಎಲೆಕ್ಟ್ರಾನಿಕ್ ಶೌಚಾಲಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದಷ್ಟು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಇವತ್ತು ಶೌಚಾಲಯವನ್ನು ಉಪಯೋಗ ಮಾಡುವಂಥದ್ದು. ಏನು ಇವತ್ತು ನಾವೆಲ್ಲ ಮಾನವನನ್ನು ಉಪಯೋಗ ಮಾಡ್ತೇವೆ, ಮನುಷ್ಯನನ್ನು ಉಪಯೋಗ ಮಾಡ್ತೇವೆ, ಶೌಚಾಲಯ ಕ್ಲೀನಿಂಗ್ ಮತ್ತೊಂದೆಲ್ಲ. ಇವತ್ತು ಆಟೋಮೆಟಿಕ್ ಆಗಿ ಒಂದು ಶೌಚಾಲಯ ಅದರಷ್ಟಕ್ಕೆ ಕ್ಲೀನ್ ಆಗ್ತದೆ. ಅದನ್ನು ಈ ಶೌಚಾಲಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಂಥದ್ದು ಆಧುನಿಕತೆಯನ್ನು ಮೈಗೂಡಿಸಿಕೊಂಡು ಇವತ್ತು ನಗರಸಭೆ ಒಂದಷ್ಟು ಜನರಿಗೆ ಮೂಲಭೂತ ಸೌಲಭ್ಯವನ್ನು ಇವತ್ತಿನ ದಿವಸ ಇಲ್ಲಿ ಒಂದು ಕೊಟ್ಟು ಅದನ್ನು ಜನರಿಗೆ ಬಿಡುಗಡೆ ಮಾಡುವಂಥ ಸಂಗತಿಯಾಗಿದೆ. ಇಂತಹ ಶೌಚಾಲಯಗಳು ಜನರಿಗಾಗಿ ಇರುವಂಥದ್ದು, ಜನರೇ ಉಪಯೋಗ ಮಾಡುವಂಥದ್ದು, ಜನರೇ ಅದನ್ನು ನಿರ್ವಹಣೆ ಮಾಡುವಂಥದ್ದು, ಜನರೇ ಅದರ ಬಗ್ಗೆ ಕಾಳಜಿ ವಹಿಸುವಂಥದ್ದು. ರಿಬ್ಬನ್ ತುಂಡರಿಸಿ ಈ ಟಾಯ್ಲೆಟ್ ಉದ್ಘಾಟಿಸಿದ ಸಹಾಯಕ ಆಯುಕ್ತ ಎಚ್.ಕೆ. ಕೃಷ್ಣಮೂರ್ತಿ ಅವರು ಮಾತನಾಡಿ, ಸ್ವಚ್ಛ ಪುತ್ತೂರಿನ ಅನೇಕ ಹೆಜ್ಜೆಗಳಲ್ಲಿ ಇದು ಕೂಡ ಒಂದು. ಬಯಲು ಶೌಚ ಮುಕ್ತ ವಿಷಯದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸವಾಗಬೇಕು. ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರೆ ಉತ್ತಮ. ಈ ಟಾಯ್ಲೆಟ್ ಬಳಕೆ ಹೇಗೆ ಎಂದು ಜನರಿಗೆ ತಿಳಿಯುವುದಿಲ್ಲ. ಇನ್ನೊಂದಷ್ಟು ಜನರನ್ನ ಈ ಜಾಗೃತಿಯ ಹೆಜ್ಜೆಗೆ ಜೊತೆಗೂಡಿಸಬೇಕು ಎಂದರು. ಇದು ನಮ್ಮ ಸ್ವಚ್ಛ ಭಾರತ ಮತ್ತು ಸ್ವಚ್ಛ ನಮ್ಮ ಪುತ್ತೂರಿಗೆ ಅನೇಕ ಹೆಜ್ಜೆಗಳಲ್ಲಿ ಇದು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಇಂಥವುಗಳು ಹೆಚ್ಚೆಚ್ಚು ಆಗಬೇಕು. ಭಾಳ ಮುಖ್ಯವಾಗಿ ಇವುಗಳ ಬಳಕೆಯ ಬಗ್ಗೆ ಮತ್ತು ಇವುಗಳ ನಿರ್ವಹಣೆಯ ಬಗ್ಗೆ ಜನರಲ್ಲಿ ಜಾಗೃತಿ ಅನ್ನೋದನ್ನು ನಾವು ಉಂಟು ಮಾಡಬೇಕಾಗುತ್ತೆ. ನನ್ನ ಒಂದು ವಿನಂತಿ ಇದೆ, ಯಾರು ಇದರ ಯೂಸರ್ ಏಜೆನ್ಸಿ ಯಾರಿದ್ದಾರೆ ಅಥವಾ ಯಾರು ಇದ್ದಾರೆ, ನಾವು ಮೊಬೈಲಲ್ಲಿ ಬೇರೆ ಬೇರೆ ಏನೋ ಪಿಕ್ಚರ್ಗಳನ್ನು ನಾವು ಬಿಡ್ತೀವಿ ಅಥವಾ ವೀಡಿಯೋಗಳನ್ನು ಬಿಡ್ತೀವಿ. ಇದನ್ನು 1 ನಿಮಿಷದ 2 ನಿಮಿಷದ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಬಿಟ್ಟು ಹೌ ಟು ಯೂಸ್, ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ರೆಡಿ ಮಾಡಿಕೊಟ್ರೆ ಜನರಿಗೆ ಗೊತ್ತಾಗಿದ್ರೆ, ಗ್ರೂಪಲ್ಲಿ ಬಿಟ್ಟರೆ ಅದನ್ನು ಬಳಕೆ ಅನ್ನೋದು. ಯಾಕಂದರೆ ನಾವೆಲ್ಲವನ್ನೂ ಮಾಡ್ತೀವಿ, ಎಲ್ಲಿ ನಾವು ವಿಫಲ ಆಗ್ತಿದ್ದೀವಿ ಅಂತಂದರೆ ಸರ್ಕಾರಿ ಸೌಲಭ್ಯಗಳಲ್ಲಿ ಅದರ ನಿರ್ವಹಣೆಯಲ್ಲಿ ನಾವು ಫೇಲ್ ಆಗ್ತೀವಿ. ಆವಾಗ ಇವು ಎಲ್ಲ ಅವಕಾಶಗಳು ಹಾಳಾಗ್ತಾ ಇದ್ದಾವೆ. ಈ ಸಂದರ್ಭ ಪೌರಾಯುಕ್ತೆ ರೂಪಾ ಶೆಟ್ಟಿ, ಪ್ರಮುಖರಾದ ಡಾಕ್ಟರ್ ಸಿ ನಿತ್ಯಾನಂದ ಪೈ, ವಿಶ್ವನಾಥ್ ಗೌಡ, ಯಶೋಧ ಹರೀಶ್, ಚನಿಲಾ ತಿಮ್ಮಪ್ಪ ಶೆಟ್ಟಿ, ಗೋಪಾಲಕೃಷ್ಣ ಹೆರಳೆ, ರಾಮಚಂದ್ರ, ಶ್ವೇತಾ ಕಿರಣ್, ರವಿ ಮೊದಲಾದವರು ಉಪಸ್ಥಿತರಿದ್ದರು. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.